ಹೆಲ್ಪಿಂಗ್ ಫ್ರೆಂಡ್ಸ್ ಪೊಳಲಿ ಸಂಘಟನೆಯು ಭವತಿ ಭಿಕ್ಷಾಂ ದೇಹಿಯಲ್ಲಿ ಸಂಗ್ರಹವಾದ ಹಣವನ್ನು ಹಸ್ತಾಂತರಿಸಿದ್ರು. ದೇವಸ್ಥಾನದ ಕೊಡಿಮರದ ಮುಂದೆ ನವರಾತ್ರಿ ಸಂದರ್ಭದಲ್ಲಿ ಸಂಗ್ರಹವಾದ ಒಟ್ಟು ಹಣ 1,22,369 ರೂಪಾಯಿಯನ್ನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಸನ್ವಿತ್ ಕೆ ಪೂಜಾರಿ ಅವರಿಗೆ ಹಸ್ತಾಂತರಿಸಿದ್ರು. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಸಾಕ್ಷಿ ಸುನಿಲ್, ಚಂದ್ರಹಾಸ್ ಪಳ್ಳಿಪ್ಪಾಡಿ, ಜಿತೇಶ್ ಮಿಜಾರ್, ರಾಜಶ್ರೀ ಪೊಳಲಿ ಭಾಗವಹಿಸಿದ್ದರು. ಸಾಕ್ಷಿ ಸುನಿಲ್ ಹೆಲ್ಪಿಂಗ್ ಫ್ರೆಂಡ್ಸ್ ಹುಡುಗರ ಸೇವಾ ಮನೋಭಾವನೆಗೆ ಮೆಚ್ಚುಗೆಯನ್ನು ತಿಳಿಸಿದರು ಹಾಗೂ ಮಗು ಆದಷ್ಟು ಬೇಗ ಗುಣಮುಖವಾಗಲಿ ಎಂದು ದೇವಿಯಲ್ಲಿ ಬೇಡಿದರು. ಚಂದ್ರಹಾಸ ಪಳ್ಳಿಪ್ಪಾಡಿ ಮಾತನಾಡುತ್ತಾ, ಹೆಲ್ಪಿಂಗ್ ಫ್ರೆಂಡ್ಸ್ ಹುಡುಗರ ಈ ಸೇವಾ ಕೆಲಸವು ಎಲ್ಲ ಜನರ ಪ್ರೀತಿಗೆ ಪಾತ್ರವಾಗಿದೆ ಹಾಗೂ ಅಷ್ಟು ದೊಡ್ಡ ವೇಷ ಹಾಕಿ ತುಂಬ ಹೊತ್ತು ನಿಲ್ಲುವುದು ಸುಲಭದ ಮಾತಲ್ಲ. ಆದರೂ ಇನ್ನೊಬ್ಬರಿಗಾಗಿ ಹಣ ಸಂಗ್ರಹ ಮಾಡುವುದು ನಿಜವಾಗಿ ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಹೆಲ್ಪಿಂಗ್ ಫ್ರೆಂಡ್ಸ್ ತಂಡದ ಮಾರ್ಗದರ್ಶಕರಾಗಿ ಶಿವಪ್ರಸಾದ್ ನಾಯಕ್ ಸೊಲ್ತಾಡಿಯವರು ಮಾತನಾಡುತ್ತಾ, ಈ ಹಣ ಕೇವಲ ಹಣವಲ್ಲ, ಇದು ನವರಾತ್ರಿ ದಿನಗಳಲ್ಲಿ ಸಂಗ್ರಹಿಸಿದ ನಂಬಿಕೆ, ಪ್ರಾರ್ಥನೆ ಮತ್ತು ಆಶಯಗಳ ಸಂಕೇತ. ನಾವು ಎಲ್ಲರೂ ಬೆಂಬಲ ನೀಡಿದ ಪುಟ್ಟ ಮಗು ಆದಷ್ಟು ಬೇಗ ಗುಣಮುಖವಾಗಲಿ, ಅದೇ ನಮ್ಮ ಆಶಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೆಲ್ಪಿಂಗ್ ಫ್ರೆಂಡ್ಸ್ ತಂಡದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬಂಟ್ವಾಳ.